ನಮಸ್ಕಾರ. ಧ್ವನಿ ಸಮಾಚಾರಕ್ಕೆ ಸ್ವಾಗತ. ನಾನು ರಶ್ಮಿತಾ. ಮೊದಲಿಗೆ ಮುಖ್ಯಾಂಶಗಳು. ರಾಜ್ಯಸಭೆ ಗ್ಯಾಲರಿಯಲ್ಲಿ ಸಾರ್ವಜನಿಕರಿಂದ ಮೋದಿ ಪರ ಘೋಷಣೆ. ಕ್ರಮಕ್ಕೆ ಒತ್ತಾಯಿಸಿ ವಿಪಕ್ಷ ಸದಸ್ಯರಿಂದ ಪತ್ರ. ಅಧಿಕಾರಕ್ಕೆ ಬಂದರೆ ಮಹಿಳಾ ಮೀಸಲು ಮಸೂದೆಗೆ ತಿದ್ದುಪಡಿ. ಮಲ್ಲಿಕಾರ್ಜುನ ಖರ್ಗೆ. ಡ್ಯಾನ್ಸ್ ಕ್ಲಾಸ್ಗೆ ಹೋಗಬೇಡವೆಂದು ಪೋಷಕರು ಗದರಿಸಿದ್ದಕ್ಕೆ ನೇಣಿಗೆ ಶರಣಾದ ಯುವತಿ. ಮಂಜೇಶ್ವರ ಸೇವಾ ಸಹಕಾರಿ ಬ್ಯಾಂಕ್ ವಾರ್ಷಿಕ ಮಹಾಸಭೆ. ಶೇಕಡಾ 10 ಡಿವಿಡೆಂಡ್ ಘೋಷಣೆ. ಕೇರಳ ಸಮುದ್ರದಲ್ಲಿ ಅಕ್ರಮ ಮೀನುಗಾರಿಕೆ ಆರೋಪ. ಮಂಗಳೂರಿನ 2 ಬೋಟ್ ವಶಕ್ಕೆ. ಮಂಗಳೂರು ಧಕ್ಕೆಯಲ್ಲಿ ಈದ್ ಮಿಲಾದಿಗೆ ರಜೆ ಬ್ಯಾನರ್. ವಿಎಚ್ಪಿ ಆಕ್ಷೇಪ. ಏಷ್ಯನ್ ಗೇಮ್ಸ್ ವಿಶ್ವ ದಾಖಲೆಯೊಂದಿಗೆ ಚಿನ್ನ ಗೆದ್ದ ಭಾರತದ ಶೂಟರ್ಗಳು. ಸೆಪ್ಟೆಂಬರ್ 21ರಂದು ರಾಜ್ಯಸಭೆಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಮಂಡನೆಯಾದಾಗ ಅದರ ಮೇಲೆ ಚರ್ಚೆ ನಡೆಯುತ್ತಿರುವಾಗ ವೀಕ್ಷಕರ ಗ್ಯಾಲರಿಯಿಂದ 50 ಮಂದಿ ಸಾರ್ವಜನಿಕರು ಮೋದಿ ಪರವಾಗಿ ಘೋಷಣೆಗಳನ್ನು ಕೂಗಿದ ಘಟನೆ ನಡೆದಿತ್ತು. ಇದು ಭದ್ರತಾ ವ್ಯವಸ್ಥೆಯ ನಿಯಮಗಳ ಉಲ್ಲಂಘನೆಯಾಗಿದ್ದು ಕೂಡಲೇ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಶಿವಸೇನಾ ಮತ್ತು ಟಿಎಂಸಿ ಸದಸ್ಯರಾದ ಪ್ರಿಯಾಂಕಾ ಚತುರ್ವೇದಿ ಮತ್ತು ಮೌಸಮ್ ನೂರ್ ಅವರುಗಳು ರಾಜ್ಯಸಭಾ ಅಧ್ಯಕ್ಷ ಜಗದೀಪ್ ಧನಕರ್ ಅವರಿಗೆ ಪತ್ರ ಬರೆದಿದ್ದಾರೆ. ಎರಡು 2024ರಲ್ಲಿ ಕೇಂದ್ರದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದರೆ ಮಹಿಳಾ ಮೀಸಲಾತಿ ಮಸೂದೆಗೆ ತಿದ್ದುಪಡಿ ತರಲಾಗುವುದು ಎಂದು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಪಕ್ಷದ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿದ ಅವರು, ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದರೆ ಮಾಡುವ ಮೊದಲ ಕೆಲಸವೆಂದರೆ ಮಸೂದೆಗೆ ತಿದ್ದುಪಡಿ ಮಾಡುವುದು. ಈಗ ಮಸೂದೆ ಜಾರಿಗೆ ತರುವಲ್ಲಿ ಯಾವುದೇ ಪ್ರಮುಖ ಕಾನೂನು ತೊಡಕುಗಳಿಲ್ಲ ಎಂದು ತಿಳಿಸಿದ್ದಾರೆ. ಮಹಿಳಾ ಮಸೂದೆ ಮಂಡನೆಯ ಹಿಂದಿನ ಉದ್ದೇಶವೇನು? ಮಹಿಳೆಯರಿಗೆ ಮೀಸಲಾತಿ ನೀಡಲು ಬಿಜೆಪಿ ಬಯಸುವುದಿಲ್ಲ ಎಂದು ಹೇಳಿದ್ದಾರೆ. ಕೇರಳಕ್ಕೆ ಅನುಮತಿಸಿದ ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲು ಉದ್ಘಾಟನಾ ಕಾರ್ಯಕ್ರಮವು ಕಾಸರಗೋಡು ರೈಲ್ವೆ ನಿಲ್ದಾಣದಲ್ಲಿ ನಡೆದಿದ್ದು, ಈ ಕಾರ್ಯಕ್ರಮಕ್ಕೆ ವಿಪಕ್ಷದ ಪ್ರತಿನಿಧಿಗಳಿಗೆ ಬೇಕಾದಷ್ಟು ಪರಿಗಣನೆ ಕೊಡಲಿಲ್ಲವೆಂದು ಮತ್ತು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದ್ದಾದರೂ ಮಾತನಾಡಲು ಅವಕಾಶ ನೀಡಲಿಲ್ಲವೆಂದು ಎನ್ಎ ನೆಲ್ಲಿಕುನ್ನು ಎಂಎಲ್ಎ ಹೇಳಿದ್ದಾರೆ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಪಿ ಬೇಬಿ, ನಗರಸಭಾ ಚೇರ್ಮನ್ ವಿಎಂ ಮುನೀರ್ ಇವರಿಗೆ ವೇದಿಕೆಯಲ್ಲಿ ಆಸನ ನೀಡಲಿಲ್ಲ ಎಂದು ದೂರಿದ್ದಾರೆ. ಅದೇ ಸಂದರ್ಭದಲ್ಲಿ ಒಂದು ಉತ್ತಮ ಕಾರ್ಯಕ್ರಮವನ್ನು ವಿವಾದಗೊಳಿಸಲು ಇಂತಹ ಹೇಳಿಕೆಯನ್ನು ನೀಡುತ್ತಿದ್ದಾರೆ ಎಂದು ಬಿಜೆಪಿ ನೇತಾರ ಪಿ ಕೃಷ್ಣದಾಸ್ ಹೇಳಿದ್ದಾರೆ. ಡ್ಯಾನ್ಸ್ ಕ್ಲಾಸ್ ಹೋಗಬೇಡವೆಂದು ಪೋಷಕರು ಗದರಿಸಿದ್ದರಿಂದ ಮನನೊಂದು ಯುವತಿಯೊಬ್ಬಳು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಕೋಲಾರದಲ್ಲಿ ನಡೆದಿದೆ. ಕೋಲಾರ ಜಿಲ್ಲೆಯ ಬಂಗರಪೇಟೆ ತಾಲೂಕಿನ ಚಿನ್ನಕೋಟೆ ಗ್ರಾಮದ ಕೀರ್ತನ ಆತ್ಮಹತ್ಯೆ ಮಾಡಿಕೊಂಡ ಯುವತಿ. ಡ್ಯಾನ್ಸ್ ಎಂದರೆ ತುಂಬಾ ಇಷ್ಟಪಡುತ್ತಿದ್ದ ಈಕೆಗೆ ಡ್ಯಾನ್ಸ್ ಕ್ಲಾಸಿಗೆ ಹೋಗಬೇಡವೆಂದು ಪೋಷಕರು ಗದರಿಸಿದ್ದಾರೆ. ಇದರಿಂದ ಮನನೊಂದ ಕೀರ್ತನ ಮನೆಯಲ್ಲಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಈ ಕುರಿತು ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮನೆಯಿಂದ ಹೊರಗೆ ತೆರಳಿದ್ದ ಯುವಕನೋರ್ವ ವಾರಗಳ ಬಳಿಕ ಶ್ವಾನದ ಸಹಾಯದಿಂದ ವಾಪಸ್ಸಾಗಿರುವ ಅಪರೂಪದ ಪ್ರಸಂಗ ಉಡುಪಿ ಜಿಲ್ಲೆಯ ಅಮಾವಾಸ್ಯೆ ಬೈಲು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದಿದೆ. ಮಟ್ಟಟ್ಟು ಗ್ರಾಮದ 90 ಇರ್ಕಿಗದ್ದೆ ನಿವಾಸಿ ಸೀನಾ ನಾಯ್ಕ ಮಗ ವಿವೇಕಾನಂದ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ದ. ಆದರೆ ಆಶ್ಚರ್ಯಕರ ರೀತಿಯಲ್ಲಿ 8 ದಿನಗಳ ಬಳಿಕ ಕಬ್ಬಿನಾಲೆಯ ಸಮೀಪದ ಮನೆಯೊಂದರ ಬಳಿ ನಿತ್ರಾಣಗೊಂಡ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾನೆ. ಮಧ್ಯಪ್ರದೇಶ ಶನಿವಾರ ರಾತ್ರಿ ತಮ್ಮ ಮನೆಯಲ್ಲಿ ಮಲಗಿದ್ದ ಒಂದೇ ಕುಟುಂಬದ 3 ಹಾವಿನ ಕಡಿತಕ್ಕೊಳಗಾಗಿದ್ದು, ಇವರಲ್ಲಿ 2 ಸಾವನ್ನಪ್ಪಿರುವ ಘಟನೆ ಮಧ್ಯಪ್ರದೇಶದ ಭೀಂಡಾನಲ್ಲಿ ವರದಿಯಾಗಿದೆ. ರಾಧಾ ಮತ್ತು ಅವರ ಪುತ್ರಿ ಯೇಷಾ ಹಾವಿನ ಕಡಿತಕ್ಕೆ ಒಳಗಾಗಿ ಮೃತಪಟ್ಟಿದ್ದಾರೆ. ಪುತ್ರ ಕೃಷ್ಣ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮಂಜೇಶ್ವರ ಸೇವಾ ಸಹಕಾರಿ ಬ್ಯಾಂಕ್ನ
2023-24ನೇ ಸಾಲಿನ ವಾರ್ಷಿಕ ಮಹಾಸಭೆಯು 23/9/2023 ಶನಿವಾರ ಅಪರಾಹ್ನ 3 ಗಂಟೆಗೆ ಅನಂತ ವಿದ್ಯಾಲಯ ಎಸ್ಎಟಿ ಶಾಲೆಯಲ್ಲಿ ಜರುಗಿತು. ಮಂಜೇಶ್ವರ ಸೇವಾ ಸಹಕಾರಿ ಬ್ಯಾಂಕ್ನ 2023-24ನೇ ಸಾಲಿನ ವಾರ್ಷಿಕ ಮಹಾಸಭೆಯು 23/9/2023 ಶನಿವಾರ ಅಪರಾಹ್ನ 3 ಗಂಟೆಗೆ ಅನಂತ ವಿದ್ಯಾಲಯ ಎಸ್ಎಟಿ ಶಾಲೆಯಲ್ಲಿ ಜರುಗಿತು. ಬ್ಯಾಂಕ್ ಅಧ್ಯಕ್ಷರಾದ BV ರಾಜನ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ಕಳೆದ ಸಾಲಿನಲ್ಲಿ ಗಳಿಸಿದ ನಿವ್ವಳ ಲಾಭವನ್ನು ವಿಂಗಡಿಸಿ ಸದಸ್ಯರಿಗೆ ಶೇಕಡ 10 ಡಿವಿಡೆಂಡ್ ಘೋಷಣೆ ಮಾಡಲಾಯಿತು. ದಕ್ಷ ಆಡಳಿತ ಮಂಡಳಿಯ ಮಾರ್ಗದರ್ಶನದಡಿ ಹಾಗೂ ನಿಷ್ಠಾವಂತ ಸಿಬ್ಬಂದಿಗಳ ಸೇವೆಯಿಂದ ಬ್ಯಾಂಕ್ ಅಭಿವೃದ್ಧಿ ಸಾಧಿಸಿದೆ ಎಂದು ಬ್ಯಾಂಕ್ ಅಧ್ಯಕ್ಷರಾದ BV ರಾಜನ್ ಹೇಳಿದರು. ಮೊದಲಿಗೆ ಕಳೆದ ಮಹಾಸಭೆಯ ಬಳಿಕ ನಿಧನ ಹೊಂದಿದ ಬ್ಯಾಂಕ್ನ ಸದಸ್ಯರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಇದೇ ಸಂದರ್ಭ 2022-23 ಶೈಕ್ಷಣಿಕ ವರ್ಷದಲ್ಲಿ SSLC+2 ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿನಿಯರಿಗೆ ಸನ್ಮಾನಿಸಿ ಸ್ಮರಣಿಕೆ ಹಾಗೂ ನಗದು ಬಹುಮಾನ ನೀಡಲಾಯಿತು. ಬ್ಯಾಂಕ್ ಆಡಳಿತ ಸಮಿತಿ ನಿರ್ದೇಶಕರಾದ ರಾಮದಾಸ್, ಯತೀಶ್ ಕಾಜೂರು ಎಸ್, ರಾಮಚಂದ್ರ ಬಡಾಜೆ, ಡಾಕ್ಟರ್ KA ಖಾದರ್, ರೇಖಾ ಪ್ರೇಮ್ದಾಸ್ ಮೊದಲಾದವರು ಉಪಸ್ಥಿತರಿದ್ದರು. ಬ್ಯಾಂಕ್ ಆಡಳಿತ ಸಮಿತಿ ಉಪಾಧ್ಯಕ್ಷರಾದ ಯೋಗೀಶ್ ಕುಂಜತ್ತೂರು ಸ್ವಾಗತಿಸಿ ಬ್ಯಾಂಕ್ ಕಾರ್ಯದರ್ಶಿ ರಾಜನ್ ನಾಯರ್ ವಂದಿಸಿದರು. ಈ ಕಳೆದ ವಾರ್ಷಿಕ ಮಹಾಸಭೆ ಕಳೆದ ಬಳಿಕ ನಮ್ಮ ಹಲವಾರು ನೇತಾರರು, ಸೈನಿಕರು, ಹಾಗೆ ನಮ್ಮ ಬ್ಯಾಂಕಿನ ಸದಸ್ಯರು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅವರಿಗೆ ಇರುವ ಸಂತಾಪ ಸೂಚಕ ನಿರ್ಣಯ ನಾನೀಗ ಇಲ್ಲಿ ಮಂಡಿಸುತ್ತಿದ್ದೇನೆ. ಇಂದು ಮಂಜೇಶ್ವರ ಬ್ಲಾಕ್ ಪಂಚಾಯತ್ನಲ್ಲಿ ಕೃಷಿ ಮೇಳ ನಡೆಯಿತು. 7 ಪಂಚಾಯತ್ಗಳಿಂದ ಬಂದ ಕೃಷಿಕರು ಮತ್ತು ಪ್ರತಿನಿಧಿಗಳು ಪ್ರತಿನಿಧಿಸಿದ್ದರು. ವಿವಿಧ ತರದ ತರಕಾರಿಗಳು, ಹಣ್ಣುಗಳ ಬೀಜಗಳು, ಸಾವಯವ ಕೃಷಿ ಉತ್ಪನ್ನಗಳು ಮತ್ತು ಸಾವಯವ ಕೃಷಿಗೆ ಬೇಕಾಗುವ ಗೊಬ್ಬರಗಳು ಮತ್ತು ಹಳೆ ಕಾಲದಲ್ಲಿ ಕೃಷಿಕರು ಉಪಯೋಗಿಸುತ್ತಿದ್ದ ಉಪಕರಣಗಳ ಪ್ರದರ್ಶನ ನಡೆಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬ್ಲಾಕ್ ಪಂಚಾಯತ್ನ ಅಧ್ಯಕ್ಷರಾದ ಶಮೀನಾ ಟೀಚರ್ ನಿರ್ವಹಿಸಿದರು. ಶಾಸಕರಾದ AKM ಅಶ್ರಫ್ ಉದ್ಘಾಟಿಸಿದರು. ബ്ലോക്ക് പഞ്ചായത്തിൻ്റെ നേതൃത്വത്തിൽ ബ്ലോക്ക് പഞ്ചായത്തിൻ്റെ പരിധിയിൽ ഉൾപ്പെടുന്ന 7 പഞ്ചായത്തുകളുടെ പ്രാതിനിധ്യമാണ് ഈ കൃഷിമേളയിലുള്ളത്. വിവിധ തരം നമ്മുടെ ഓർഗാനിക്കായിട്ടുള്ള ജൈവ കൃഷിയിൽ ഉൽപ്പാദിപ്പിച്ച ജൈവ കർഷകർക്ക് ഒരു ഉത്തേജനം നൽകുന്ന ഒരു പരിപാടിയാണിത്. തീർച്ചയായിട്ടും എല്ലാവർക്കും കാണാനും അത് വാങ്ങാനുമുള്ള അവസരമുണ്ട്. എല്ലാവരും വാങ്ങി ഉപയോഗിച്ചുകൊണ്ട് ഈ ഒരു മഞ്ചേശ്വരം ബ്ലോക്ക് പഞ്ചായത്തിന് നേതൃത്വം നൽകുന്ന ഈ ഒരു പരിപാടിക്ക് നല്ലൊരു പിന്തുണ നൽകണമെന്ന് എല്ലാവരോടും അഭ്യർത്ഥിക്കുകയാണ്. ഏറ്റവും നല്ലൊരു പരിപാടിയാണ്. നിങ്ങൾക്ക് ജൈവികമായിട്ടുള്ള എല്ലാ കൃഷി വസ്തുക്കളും ಉತ್ಪನ್ನಗಳು ಇವಿಡುತ್ತೆ ಲಭಿಸುತ್ತದೆ. ಮಂಜೇಶ್ವರ ಬ್ಲಾಕ್ ಪಂಚಾಯತ್ ವತಿಯಿಂದ ಕೃಷಿ ಮೇಳ ಕಾರ್ಯಕ್ರಮ ನಡೀತಾ ಉಂಟು. ಇಲ್ಲಿ 7 ಪಂಚಾಯತಿಂದ ಕೂಡ ಪ್ರತಿನಿಧಿಸ್ತಾ ಇದ್ದಾರೆ. ವಿವಿಧ ತರಹದ ತರಕಾರಿ ಬೀಜಗಳಾಗಿರ್ಬೋದು, ತರಕಾರಿ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಹಾಗೆ ಹಳೆ ಕಾಲದ ವಸ್ತುಗಳಾಗಿರ್ಬೋದು ಎಲ್ಲ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಹಾಗಾಗಿ 7 ಪಂಚಾಯತ್ಗಳಿಂದ ಕೂಡ ಇಲ್ಲಿ ಜನ ಸಮೂಹ ಸೇರಿದೆ. ಇದಕ್ಕೆ ಎಲ್ಲ ರೀತಿಯ ಶುಭಾಶಯಗಳನ್ನು ചെയ്ത് നടപ്പിലാക്കി വരികയും അവരുടെ കാർഷിക ഉൽപ്പന്നങ്ങൾ വിപണനം നടത്തുന്നതിനുള്ള ഒരു സമഗ്രമായിട്ടുള്ള ഒരു മേള, ബ്ലോക്ക് തലത്തിലുള്ള ഒരു മേളയാണ് നമ്മൾ. വിവിധങ്ങളായിട്ടുള്ള പ്രവർത്തനങ്ങളുടെ ഏറ്റവും പ്രധാനപ്പെട്ട ഒരു
പ്രവർത്തനമാണ് വിജ്ഞാന വ്യാപന പ്രവർത്തനം. കാർഷിക സർവകലാശാല വഴിയും അതുപോലെ തന്നെ വിവിധ ಮಂಜೇಶ್ವರ ಕೇರಳೋತ್ಸವದ ಕಾರ್ಯಕಾರಿ ಸಮಿತಿ ರೂಪೀಕರಣ ಸಭೆಯು ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ಸಮೀನಾ ಟೀಚರ್ ಇವರ ಅಧ್ಯಕ್ಷತೆಯಲ್ಲಿ ಇಂದು ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಸಭಾಂಗಣದಲ್ಲಿ ಜರುಗಿತು. ಸಭೆಯಲ್ಲಿ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಸದಸ್ಯರು, ವಿವಿಧ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರು, ವಿವಿಧ ಯುವಕ ಸಂಘಗಳ ಸದಸ್ಯರು ಭಾಗವಹಿಸಿದ್ದರು. ഈ വർഷം നമുക്ക് ആദ്യഘട്ടത്തിൽ നമുക്ക് ഈ ಪಕ್ಷದಲ್ಲಿ ಈ ಮಾಸ കഴിഞ്ഞ ಸಂಘಟನಾ ಸಮಿತಿಯನ್ನು ನಾವು ರೂಪಿಸಬೇಕು. ನಾವು ಡೈರೆಕ್ಟಾಗಿ ಡಿಸ್ಕಷನ್ಗೆ ಹೋಗುವ. ಕೆಲವು ಪಂಚಾಯತ್ಗಳಿಗೆ ನಿಮಗೆ ಸಿಕ್ಕಿದ ಇಮೇಲ್ ಪ್ರಕಾರ ನೀವು ಕ್ಲಬ್ಸ್ಗಳಿಗೆಲ್ಲ ಒಂದು ಮಾಹಿತಿ ಕೊಟ್ಟಿದ್ದೀರಾ ಅಂತ ನಾವು ನೆನೆಸ್ಕೊಳ್ತೇವೆ. ನಮ್ಮ ಇಮೇಲ್ ಸಿಕ್ಕಿದ ಮೇಡಮ್ ನಿಮಗೆ ಬ್ಲಾಕ್ ತರದಿಂದ ಹೋದ ಇಮೇಲ್ಸ್ ನಿಮಗೆ ಸಿಕ್ಕಿದ ಇಲ್ವಾ ಮೇಡಮ್? ಪೈಬಳಿಕೆಯವರು ಅವರಿಗೆ ನಾನು ಸ್ವಾಗತ ചെയ്യുന്നു. അതുപോലെ തന്നെ എല്ലാ ಮೆಂಬರ್മാർ വന്നിട്ടുണ്ട്. ಈದ್ ಮಿಲಾದ್ ಪ್ರಯುಕ್ತ ಬಂದರಿನ ಮೀನುಗಾರಿಕಾ ಧಕ್ಕೆಯ ಮೀನು ವ್ಯಾಪಾರಿಗಳು ಇದೇ 28ರಂದು ಮುಂಜಾನೆ ಬೆಳಗ್ಗೆ 3:45ರ ನಂತರ ಕಡ್ಡಾಯವಾಗಿ ರಜೆ ಮಾಡಬೇಕು. ಇಲ್ಲದಿದ್ದರೆ ಧಕ್ಕೆಯಲ್ಲಿ ವ್ಯಾಪಾರ ಮಾಡದಂತೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ಬಂದರಿನ ದಕ್ಷಿಣ ಹಸಿಮೀನು ವ್ಯಾಪಾರಸ್ಥರ ಸಂಘವು ಬ್ಯಾನರ್ ಅಳವಡಿಸಿದೆ. ಇದಕ್ಕೆ ಆಕ್ಷೇಪಣೆ ವ್ಯಕ್ತಪಡಿಸಿರುವ ವಿಶ್ವ ಹಿಂದೂ ಪರಿಷತ್ ಈ ಬ್ಯಾನರ್ ಹಾಕಿದವರ ವಿರುದ್ಧ ಪೊಲೀಸರು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದೆ. ಕೇರಳ ಸಮುದ್ರ ತೀರ ಪ್ರವೇಶಿಸಿ ಅಕ್ರಮ ಮೀನುಗಾರಿಕೆ ನಡೆಸುತ್ತಿದ್ದ ಆರೋಪದಲ್ಲಿ ಮಂಗಳೂರಿನ 2 ಬೋಟುಗಳನ್ನು ಕಾಸರಗೋಡು ಮೀನುಗಾರಿಕಾ ಇಲಾಖೆ ವಶಪಡಿಸಿಕೊಂಡಿದೆ. ಕಾಸರಗೋಡು ಮೀನುಗಾರಿಕಾ ಇಲಾಖೆ, ತ್ರಿಕರಿಪುರ, ಬೇಕಲ್ ಮತ್ತು ಶಿರಿಯ ಕರಾವಳಿ ಪೊಲೀಸರು ನಡೆಸಿದ ತಪಾಸಣೆಯಲ್ಲಿ ಮಂಗಳೂರು ನೋಂದಣಿಯ ಆರೆಂಜ್ ಮತ್ತು ಆಶಿಯಾನ್ ಹೆಸರಿನ ಬೋಟುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಮೀನುಗಾರಿಕಾ ಇಲಾಖೆ ಸಹಾಯಕ ನಿರ್ದೇಶಕ ಕೆವಿ ಸುರೇಂದ್ರನ್ ನೇತೃತ್ವದಲ್ಲಿ ಪಂಜಾಬಿ ಕಡಲ ತೀರದಿಂದ 9 ನಾಟಿಕಲ್ ಮೈಲು ದೂರದ ಪೂರ್ವ ಭಾಗದಲ್ಲಿ ಬೋಟುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66ರ ತೊಕೋಟು ಕೆರೆಬೇಲು ಬಳಿ ಸ್ಕೂಟರ್ನಿಂದ ಬಿದ್ದು ಗಂಭೀರ ಗಾಯಗೊಂಡಿದ್ದ ಮಹಿಳೆ ಚಿಕಿತ್ಸೆ ಫಲಕಾರಿಯಾಗದೆ ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಕಾಸರಗೋಡು ಮದೂರು ನಿವಾಸಿ ಸುಮಾ ನಾರಾಯಣಗಟ್ಟಿ ಮೃತ ಮಹಿಳೆ. ತೊಕ್ಕೋಟು ಫ್ಲೈ ಓವರ್ ಸಂಪರ್ಕಿಸುವ ಕೆರೆಬೈಲು ನಾಗನಕಟ್ಟೆ ಬಳಿ ಚಲಿಸುತ್ತಿದ್ದ ಸ್ಕೂಟರ್ನಿಂದ ಸುಮಾ ಉರುಳಿ ಬಿದ್ದಿದ್ದಾರೆ. ತಲೆಗೆ ಗಂಭೀರ ಗಾಯಗೊಂಡಿದ್ದ ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಅಲ್ಲಿಂದ ದೇರಳಕಟ್ಟೆ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ನಿನ್ನೆ ಕಾಸರಗೋಡು ವಲಯದ ಉಳಿಯತಡ್ಕ ಕಾರ್ಯಕ್ಷೇತ್ರದ ಒಕ್ಕೂಟ ಸಭೆಯು ಉಳಿಯತಡ್ಕ ಶ್ರೀ ಶಕ್ತಿ ಸಭಾ ಮಂದಿರದಲ್ಲಿ ನಡೆಸಲಾಯಿತು. ಈ ಸಭೆಯಲ್ಲಿ ಕಾಸರಗೋಡು ತಾಲೂಕಿನ ಮದೂರು ಶೌರ್ಯ ವಿಪತ್ತು ಘಟಕದ ಪರಿಚಯ ಮಾಡಲಾಯಿತು. ಈ ಸಭೆಯಲ್ಲಿ ಕೇಂದ್ರ ಒಕ್ಕೂಟದ ಅಧ್ಯಕ್ಷರು, ಶೌರ್ಯದ ಸ್ವಯಂ ಸೇವಕರು ಆಗಿರುವ ಜ್ಞಾನೇಶ್ವರ ಆಚಾರ್ಯ ಪರಕ್ಕಿಳ, ಆಂತರಿಕ ಲೆಕ್ಕ ಪರಿಶೋಧಕರಾದ ಮೋನಪ್ಪ, ಸೇವಾ ಪ್ರತಿನಿಧಿ ಶೋಭಾ, ಘಟಕ ಪ್ರತಿನಿಧಿ ರವೀಂದ್ರ, ಸಂಯೋಜಕಿ ಮೀರಾ, ಒಕ್ಕೂಟದ ಪದಾಧಿಕಾರಿಗಳು ಹಾಗೂ ಶೌರ್ಯದ ಸ್ವಯಂ ಸೇವಕರು, ಒಕ್ಕೂಟದ ಎಲ್ಲ ಸದಸ್ಯರು ಹಾಜರಾಗಿದ್ದರು. ಶ್ರೀ ನಾರಾಯಣ ಭಜನಾ ಮಂದಿರ ರಿಜಿಸ್ಟರ್ಡ್ ಉದ್ಯಾವರಗುತ್ತು ಮಂಜೇಶ್ವರ ವಾರ್ಷಿಕ ಏಕಹ ಭಜನೆ ಮತ್ತು ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜಾ ಆಮಂತ್ರಣ ಪತ್ರಿಕೆಯು ಉದ್ಯಾವರ ಮಾಡ ಶ್ರೀ ಮುಂಡಲ್ತಾಯ ದೈವದ ಪಾತ್ರಿ ಶ್ರೀ ಮಂಜು ಬೆಲ್ಚಪ್ಪಾಡರ ದಿವ್ಯ ಹಸ್ತದಿಂದ ಇಂದು ಬಿಡುಗಡೆಗೊಂಡಿತು. ಈ ಸುಸಂದರ್ಭದಲ್ಲಿ ಶ್ರೀ ಹರೀಶ್ ಶೆಟ್ಟಿ ಮಾಡ, ಯಾದವ ಬಡಾಜೆ, ಮಂದಿರದ ಕಮಿಟಿ ಹಾಗೂ ಮಂದಿರದ ಎಲ್ಲ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಹಿರಿಯ ಪಾಕಶಾಸ್ತ್ರರು, ಪ್ರಸ್ತುತ ಚರ್ಮುರಿ ವ್ಯಾಪಾರಸ್ಥರಾಗಿ ಪ್ರಸಿದ್ಧಿ ಪಡೆದ ಮಂಜೇಶ್ವರ ಬಳಿಯ ಉದ್ಯಾವರ ಕರ್ಗಿ ಕಾಂಪೌಂಡ್ ನಿವಾಸಿ ವಾಮನ ಉದ್ಯಾವರ ನಿಧನರಾದರು. ದಿವಂಗತ ಪೂವಪ್ಪ ಬೆಲ್ಚಾಡ, ದಿವಂಗತ ಲಕ್ಷ್ಮೀ ದಂಪತಿಯ ಪುತ್ರರಾಗಿರುವ ವಾಮನರವರು ಕಳೆದ 40 ವರ್ಷಗಳ ಹಿಂದೆ ಮಂಗಳೂರು ಮೋತಿ ಮಹಲ್ ಹೋಟೆಲ್ನಲ್ಲಿ ಪಾಕಶಾಸ್ತ್ರಜ್ಞರಾಗಿ ಸೇವೆ ಸಲ್ಲಿಸಿದ್ದರು. ಇವರ ಕೈರುಚಿ ಕಂಡ ಅನೇಕರು ನಿತ್ಯ ಹೋಟೆಲ್ಗೆ ಆಗಮಿಸಿ ತಿಂಡಿ ತಿನಿಸುಗಳನ್ನು ಸವಿಯುತ್ತಿದ್ದರು.
ಇವರು ತಯಾರಿಸಿದ ಅನೇಕ ತಿಂಡಿಗಳನ್ನು ಕನ್ನಡ ಚಿತ್ರರಂಗದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಮಂಗಳೂರಿಗೆ ಆಗಮಿಸಿ ಸವಿದಿದ್ದರು. ಇವರು ಅಪಾರ ಬಂಧು ಬಳಗವನ್ನು ಅಗಲಿದ್ದಾರೆ. ಚೀನಾದ ಹ್ಯಾಂಗ್ಝೌನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ಪುರುಷರ 10 ಮೀಟರ್ ಏರ್ ರೈಫಲ್ ಸ್ಪರ್ಧೆಯಲ್ಲಿ ಭಾರತದ ಶೂಟಿಂಗ್ ಪಟುಗಳು ಚಿನ್ನದ ಪದಕಕ್ಕೆ ಮುತ್ತಿಟ್ಟಿದ್ದಾರೆ. ವಿಶ್ವ ಚಾಂಪಿಯನ್ ರುದ್ರಾಕ್ಷ್ ಬಿ ಪಾಟೀಲ್, ದಿವ್ಯಾಂಶ್ ಸಿಂಗ್ ಪನ್ವಾರ್, ಐಶ್ವರಿ ಪ್ರತಾಪ್ ಸಿಂಗ್ ತೋಮರ್ ತಂಡವು ಅರ್ಹತಾ ಸುತ್ತಿನಲ್ಲಿ 1893.7 ಅಂಕ ಗಳಿಸುವ ಮೂಲಕ ಚಿನ್ನದ ಪದಕ ಗೆದ್ದಿದ್ದಾರೆ. ದಕ್ಷಿಣ ಕೊರಿಯಾ 1890.1 ಅಂಕ ಗಳಿಸುವ ಮೂಲಕ ಬೆಳ್ಳಿ ಪದಕ ಗೆದ್ದಿದ್ದಾರೆ. 1888.2 ಅಂಕ ಗಳಿಸುವ ಮೂಲಕ ಕಂಚಿನ ಪದಕಕ್ಕೆ ತೃಪ್ತಿಯಾಯಿತು. ಭಾರತದ ಪರ ರುದ್ರಾಕ್ಷ್ 632.5, ಐಶ್ವರಿ ಪ್ರತಾಪ್ ಸಿಂಗ್ 631.6, ದಿವ್ಯಾಂಶ್ ಸಿಂಗ್ 629.6 ಅಂಕ ಗಳಿಸುವ ಮೂಲಕ ಶೂಟಿಂಗ್ನಲ್ಲಿ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ತಾಯಿ ಎದೆ ಹಾಲಿನ ನಂತರ ಗೋವಿನ ಹಾಲೆ ಮಕ್ಕಳಿಗೆ ಪೂರ್ಣ ಆಹಾರ ಆಗಿರುವುದು. ಅದಕ್ಕಾಗಿ ಭಾರತದಲ್ಲಿ ಗೋವುಗಳಿಗೆ ಮಾತೆಯ ಸ್ಥಾನ ನೀಡಿದ ಸಂಸ್ಕಾರ ನಮ್ಮದು. ಆದರೆ ಈಗ ಗೋವುಗಳು ಬಿಡಿ, ಎದೆ ಹಾಲು ನೀಡಿ ಸಾಕಿ ಸಲಹಿದ ತಾಯಿಯನ್ನೇ ಉಪೇಕ್ಷಿಸುವ ಕಾಲದಲ್ಲಿದ್ದೇವೆ. ಅಂತಹದೊಂದು ಮನಕಲಕುವ ವಿಡಿಯೋ ಇಂದಿನ ವೈರಲ್ ಸೆಗ್ಮೆಂಟ್ ಅಲ್ಲೇ. ಇದರೊಂದಿಗೆ ಇಂದಿನ ಸಮಾಚಾರವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಿಮ್ಮ ಧ್ವನಿ ಮೀಡಿಯಾ. ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ. ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧ್ವನಿ ಮೀಡಿಯಾವನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.